ಗ್ರಾಮೀಣ ಪ್ರದೇಶದಲ್ಲಿ ಹರಡಿರುವ ಕೋವಿಡ್ ಸೋಂಕನ್ನು ನಿಯಂತ್ರಿಸಲು ಕರ್ನಾಟಕ ಸರ್ಕಾರ ಪ್ರತಿ ಗ್ರಾಮ ಪಂಚಾಯಿತಿಗೆ 50,000 ರೂಪಾಯಿ ಹಣವನ್ನು ಬಿಡುಗಡೆಗೊಳಿಸಿದ್ದು, ಪಿಡಿಒಗಳು ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳ ಸೂಚನೆಯಂತೆ ಹಣವನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕು ಎಂದು ಶಾಸಕ ಎಚ್.ಡಿ. ರೇವಣ್ಣ ಹೇಳಿದರು. ಹೊಳೆನರಸೀಪುರ ಪಟ್ಟಣದ ಪುರಸಭಾ ಸಭಾಂಗಣದಲ್ಲಿ ನಡೆದ ತಾಲೂಕು ಟಾಸ್ಕ್ ಕಮಿಟಿ ಸಭೆಯಲ್ಲಿ ಮಾತನಾಡಿದರು. ವಾರಕ್ಕೆ 2 ದಿನ ಪ್ರತಿ ಗ್ರಾಮಗಳಿಗೆ ತೆರಳಿ ಸ್ಯಾನಿಟೈಸರ್ ಔಷಧಿ ಸಿಂಪಡಿಸಬೇಕು ಮತ್ತು ಕೊರೋನಾ ಪಾಸಿಟಿವ್ ಬಂಧಿತನಾಗಿ ಚೇತರಿಸಿಕೊಂಡ ಮನೆಗಳಿಗೂ ಕೂಡ ಸಂಪೂರ್ಣ ಸ್ಯಾನಿಟೈಸರ್ ಸಿಂಪಡಿಸಬೇಕು ಎಂದು ಎಚ್.ಡಿ. ರೇವಣ್ಣ ಹೇಳಿದರು. ಪ್ರತಿ 3 ಗ್ರಾಮಗಳಿಗೆ ಒಬ್ಬರಂತೆ ತಾಲೂಕು ಅಧಿಕಾರಿ ಒಬ್ಬರನ್ನ ನೇಮಕ ಮಾಡಿ ಸಂಪೂರ್ಣ ಗ್ರಾಮಗಳ ಕಾರ್ಯವೈಖರಿಯನ್ನ ಗಮನಿಸಬೇಕು ಎಂದು ರೇವಣ್ಣ ಅವರು ಅಧಿಕಾರಿಗಳಿಗೆ ಖಡಕ್ ಆಗಿ ಸಭೆಯಲ್ಲಿ ಹೇಳಿದರು. ಎಲ್ಲ ಪಿಡಿಒಗಳು ಕಟ್ಟುನಿಟ್ಟಾಗಿ ನಿಮ್ಮ ಗ್ರಾಮಗಳಲ್ಲಿ ಈಗ 50,000 ರೂಪಾಯಿ ಕೊಟ್ಟಿದ್ದಾರೆ ಸರ್ಕಾರ ಅಂತ ಹೇಳಿ ನಿನ್ನೆ ಹೇಳಿದೆ. ಒಂದು ಪಂಚಾಯತಿಗೆ 50,000 ರೂಪಾಯಿ ನಿಮಗೆ ಹಣ ಬಂದಿದೆ. ಅದನ್ನು ಯಾವ ರೀತಿ ಖರ್ಚು ಮಾಡ್ಬೋದು ಅನ್ನೋದನ್ನ ನೀವು ಪಿಡಿಒ ಯೋಗೇಶ್ವರಿಂದ ಡೈರೆಕ್ಷನ್ ತಗೊಂಡು ಮಾಡ್ಕೊಳ್ಳೋದು. ಮತ್ತು ಎಲ್ಲ ಗ್ರಾಮಗಳನ್ನು ವಾರದಲ್ಲಿ 2 ಬಾರಿ ಸ್ಯಾನಿಟೈಸ್ ಮಾಡಿಸಿ, ಗೊತ್ತಾಯ್ತಾ? ವಾರದಲ್ಲಿ 2 ಬಾರಿ ಕಡ್ಡಾಯವಾಗಿ ಮಾಡಿಸ್ಬೇಕು. ಯಾರ್ದಾದ್ರು ಮನೆಯಲ್ಲಿ ರೋಗ ಇದ್ದರೆ ಅವ್ರ ಮನೆಯೂ ಸಹ ಮಾಡಿಸಿ, ಗೊತ್ತಾಯ್ತಾ? ಯಾರ್ದಾರು ಕೋವಿಡ್ ಇರೋಂಥ ಇದ್ದರೆ ಅವ್ರ ಮನೆಯೂ ಸಂಪೂರ್ಣ ಕರೆಸಿ ಇದು ಮಾಡಿಸಿ, ಗೊತ್ತಾಯ್ತಾ? ಸಾಲದೋದ್ರೆ ಅದಕ್ಕೆ ಸೋಮವಾರ ಇನ್ನೊಂದು ಮೀಟಿಂಗ್ ಮಾಡೋಣ. ಮಹೇಶ್ ಅಣ್ಣರು, ನೀವು ಆಮೇಲೆ ಆಶಾ ಕಾರ್ಯಕರ್ತರು ಎವ್ರಿ ಡೇ ಎಷ್ಟಿದೆ ಲಿಸ್ಟ್ ಇರಬೇಕು. ನನಗೆ ಒಂದು ಬುಕ್ ಮೇಂಟೈನ್ ಮಾಡಬೇಕು, ನಿಮ್ಮ ಆಫೀಸಲ್ಲಿ ಫೈಲ್ ಮಾಡಬೇಕು. ಆಶಾ ಕಾರ್ಯಕರ್ತರು 150 ಜನ ಆಶಾ ಕಾರ್ಯಕರ್ತರವೆ, ಅವರಿಂದ ಎವ್ರಿ ಡೇ ರಿಪೋರ್ಟ್ ಬರಬೇಕು. ಏನು ಸರ್ ನೋಟಿಸ್ ಕೊಡಬೇಕು. ಈಗ ಆಶಾ ಕಾರ್ಯಕರ್ತರ ಎಷ್ಟೈತೆ ಅಂತ ಅವ್ರಿಗೆ ನೋಟಿಸ್ ಕೊಟ್ಟಿರೋದು ಇದು ಮಾಡಿ, ಗೊತ್ತಾಯ್ತಾ? ಅದನ್ನು ಕ್ಲೀನಾಗಿ ಕೂತ್ಕೊಂಡು ಮಾಡಿ. ಆಮೇಲೆ 2 3 ಪಂಚಾಯತಿನ ಒಬ್ಬೊಬ್ಬರು ತಾಲೂಕು ಲೆವೆಲ್ ಆಫೀಸರ್ಸ್ ಹಾಕ್ಬಿಟ್ಟು ಅವ್ರ ಹತ್ರ ಕೂತ್ಕೊಂಡು ಇದನ್ನೆಲ್ಲ ಪಕ್ಕ ಮಾಡಬೇಕು. ವಿಲೇಜ್ ಅಕೌಂಟೆಂಟ್ಗಳು, ಪಿಡಿಒಗಳು, ರೆವಿನ್ಯೂ ಇನ್ಸ್ಪೆಕ್ಟರ್ಗಳು, ಡೆಪ್ಟಿ ತಹಸೀಲ್ದಾರ್ಗಳು ಜವಾಬ್ದಾರಿ ಜಾಸ್ತಿ. ಜಿಲ್ಲಾಧಿಕಾರಿಗಳು ನೂತನವಾಗಿ ಹೊಳೆನರಸೀಪುರ ತಾಲೂಕಿಗೆ ನೋಡಲ್ ಅಧಿಕಾರಿಯಾಗಿ ನೇಮಿಸಿದ ಉಪ ಕಾರ್ಯದರ್ಶಿಯಾದ ಮಹೇಶ್ ಅವರು ಮಾತನಾಡಿ, ಜಿಲ್ಲೆಯ ಎಲ್ಲ ತಾಲೂಕಿಗೆ ಹೋಲಿಸಿದರೆ ಹೊಳೆನರಸೀಪುರ ತಾಲೂಕಿನಲ್ಲಿ ಕೋವಿಡ್ ಸೋಂಕು ನಿಯಂತ್ರಿಸಲು ಎಚ್.ಡಿ. ರೇವಣ್ಣ ಅವರ ಮಾರ್ಗದರ್ಶನದಲ್ಲಿ ರಚನಾತ್ಮಕವಾಗಿ ಕಾರ್ಯಕ್ರಮಗಳು ರೂಪುಗೊಂಡು ಅಧಿಕಾರಿಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಹೇಳಿದರು. ಸಭೆಯಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಯೋಗೇಶ್ ಕೆ, ಪುರಸಭಾ ಪ್ರಭಾರ ಮುಖ್ಯಾಧಿಕಾರಿ ಶಾಂತಲಾ, ಬಿಇಒ ಲೋಕೇಶ್, ಪಿಎಸ್ಐ ಕುಮಾರ್, ಪಿಡಿಒ, ಹಲವು ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ವಸಂತಯ್ಯ, ವಿ4 ನ್ಯೂಸ್, ಹೊಳೆನರಸೀಪುರ.